ಸಂಡೇ ಒಂದಿನ ರಜೆ ಇದೆ ಅಂತ ನಾನು ನನ್ನ ಅತ್ತೆ ಮನೆ ಎಡಮಂಗಲಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಅತ್ತೆ ಮಗ ಶ್ರೀಕಾಂತ್ ಸಂಜೆ ಆಗ್ತಾ ಇದೆ, ಎಲ್ಗಾದ್ರೂ ತಿರ್ಗಾಡೋದಕ್ಕೆ ಹೋಗೋಣ, ಪಕ್ಕದಲ್ಲೇ ಹೊಳೆ ಇದೆ, ಸೊ ಈಜಾಡ್ಕೊಂಡು ಬಂದರೆ ಹೆಂಗಿರುತ್ತೆ ಅಂತ ನಾನು, ಶ್ರೀಕಾಂತ್ ಮತ್ತು ಅವನ ಫ್ರೆಂಡು ಲೋಕೇಶು ಎಲ್ಲ ಸೇರಿ ಹೊರಟ್ವಿ. ಹಾಯ್ ಗಾಯ್ಸ್, ನಾವಿವತ್ತು ಗಂಡಿ ತಡ್ಕ ಅನ್ನುವಂಥ ಜಾಗಕ್ಕೆ ಈಜಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನೆಲ್ಲ ಮಾಡ್ತೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಸೊ ನಮ್ಮ ಜೊತೆ ಬನ್ನಿ. ಸೊ ಇಲ್ಲಿ ಹಿಂದ್ಗಡೆ ಇರೋದು ನಮ್ಮ ಫ್ರೆಂಡು ಲೋಕೇಶ್ ಅಂತ, ಮೊನ್ನೆ ತಾನೇ ಬೈಕ್ ತೆಗೆದು ಭಾರಿ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎದುರುಗಡೆ ಬೈಕ್ ಬಿಡ್ತಾ ಇರೋದು ನನ್ನ ಭಾವ ಶ್ರೀಕಾಂತ್ ಶ್ರೀಕಿ ಮಾಸು, ನಿಮಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಬನ್ನಿ ನನ್ನ ಜೊತೆ. ಇವನೊಬ್ಬ ಭಾರಿ ಸ್ಟೈಲ್ ಮಾಡ್ತಾವ್ ನೋಡಿ, ಭಾರಿ ಸ್ಟೈಲು. ಇದು ಎಡಮಂಗಲದ ರೈಲ್ವೆ ಟ್ರ್ಯಾಕು, ನೋಡೋದಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ ಸಂಜೆ ಹೊತ್ತಲ್ಲಿ. ಈ ಬ್ಯೂಟಿಫುಲ್ ಸೀನ್ ನೋಡಿ, ಆ ಸೂರ್ಯನೇ ರೋಡಲ್ಲಿ ನಮಗೋಸ್ಕರ ಕಾಯ್ತಾ ಇರೋ ಥರ ಕಾಣಿಸ್ತಾ ಇದೆ, ಭಾಳ ಸುಂದರವಾಗಿದೆ. ಸೊ ನಾವಿವಾಗ ಲೊಕೇಶನ್ಗೆ ತಲುಪಿದ್ದೀವಿ. ಸೊ ಏನೆಲ್ಲ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ಕಡಬ ತಾಲೂಕಿನ ಎಡಮಂಗಲ ಗ್ರಾಮದ ಗಂಡಿ ತಡ್ಕ ಅನ್ನುವಂಥ ಹೊಳೆಗೆ. ಸೊ ಈ ಹೊಳೆ ಸುತ್ತಮುತ್ತ ಪ್ರಕೃತಿ ಎಲ್ಲನೂ ನಿಮಗೆ ತೋರಿಸ್ತೀನಿ, ನನ್ನ ಜೊತೆ ಬನ್ನಿ. ನಾವು ಬರ್ತಾ ಇರುವಂಥ ಈ ಹೊತ್ತಿಗೆ ಜನವರಿ ತಿಂಗಳು. ಸೊ ನೀರು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಾವು ಒಂದು ಸ್ವಲ್ಪ ಮೋಜು ಮಸ್ತಿ ಮಾಡೋಣ, ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ ಬಂದಿದ್ದೀವಿ. ಸೊ ನನ್ನ ಜೊತೆ ನನ್ನ ಕ್ಲೋಸ್ ಫ್ರೆಂಡ್ ಶ್ರೀಕಾಂತ್ ಮತ್ತು ನನ್ನ ಫ್ರೆಂಡ್ ಲೋಕೇಶ್ ಇದ್ದಾರೆ. ಸೊ ಏನೆಲ್ಲ ಮಾಡ್ತೀವಿ ಅಂತ ನೀವೇ ನೋಡಿ ಬನ್ನಿ. ನೀರು ಸ್ವಲ್ಪ ಕಡಿಮೆನೇ ಇದೆ. ಸೊ ಈ ನೀರಲ್ಲಿ ನಾವು ಚೆನ್ನಾಗಿ ಆಟ ಆಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನೀರಲ್ಲಿ ಹೋಗ್ತಾ ಇದ್ದೀನಿ ನಾನೀಗ. ತುಂಬಾ ನೋಡಿ ನೀರೆಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಸಖತ್ತಾಗಿ ಫೀಲ್ ಆಗ್ತಾ ಇದೆ. ನೀರು ಚೆನ್ನಾಗಿ ಹರಿತಾ ಇದೆ ನೋಡಿ, ನೀರು ಹರಿತಾ ಇರೋಂಥ ಫೋರ್ಸ್ ನೋಡಿ, ಸಖತ್ತಾಗಿ. ಇಲ್ಲಿ ನೋಡಿ ನೀರು ಹರಿತಾ ಇರುವಂಥ ಈ ಹೊತ್ತಿಗೆ ನೋಡಿ, ಸಂಜೆ ಹೊತ್ತು ಆ ಲೈಟಿಂಗು, ಆ ಸನ್ಲೈಟು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೀನ್ರಿ ಎಷ್ಟು ಚೆನ್ನಾಗಿದೆ. ಆ ಸೂರ್ಯನೇ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕದ್ದು ನೋಡೋ ಥರ ಕಾಣಿಸ್ತಾ ಇದೆ. ಅವ್ರು ನೋಡಿ ಅಲ್ಲಿ ಈಗಾಗಲೇ ನೀರಿಗೆ ಇಳಿದು ಬಿಟ್ಟಿದ್ದಾರೆ ನೋಡಿ, ಈಗಾಗಲೇ ಜಲಕ್ರೀಡೆಯಲ್ಲಿ ಆಟ ಆಡ್ತಾ ಇದ್ದಾರೆ ನೀರಲ್ಲಿ ನೋಡಿ. ಅಯ್ಯೋ, ಯಾಕೆ ಹೇಳ್ತೀರಾ ಇವ್ರ ಅವಸ್ಥೆನ, ಅಯ್ಯೋ ದೇವ್ರೆ. ಶ್ರೀಕಿ ಸರ್, ಟೆಲ್ ಮಿ ಅಬೌಟ್ ಯುವರ್ ರಿವರ್ ಸರ್. ಗಂಡಿ ತಡ್ಕ river. This is far from this one, near from the Kadaba. I come from Karnataka. आपने कन्नड़ सुल्तान. ಇನ್ನೇ ನೀರಿಗೆ ಇಳಿಬೇಕು ಅಂತ ಅನ್ಕೊಂಡ್ರೆ ನನ್ನ ಹೈಟಿಗೆ ಈ ನೀರಿದೆಯಲ್ಲ ತುಂಬ ಜಾಸ್ತಿ ಆಗಿ ಹೋಗಿದೆ. ಸೊ ಈ ಹೈಟಿಗೆ ಸಾಕಾಗಲ್ಲ. ಸೊ ಸುಮ್ಮನೆ ಇರಲಿ, ನೀರು ನಾನು ಮುಳುಗೋಗ್ತೀನಿ, ಯಾಕಂದ್ರೆ ನಾನು ಎಷ್ಟು ಹೈಟ್ ಅಂತ ನಿಮಗೆ ಗೊತ್ತಲ್ವಾ. ಇಲ್ಲಿ ನೋಡಿ, ಈಗ ನಾನು ಇಳಿತಾ ಇದ್ದೀನಿ, ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಇರಿ. ನೀರಿಗೆ ಇಳಿಯೋದು ನನಗೆ ತುಂಬ ಒಂದು ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಸೊ ಅದು ಬಿಡಿ, ಅದೆಲ್ಲ ಹೇಳ್ಬೋದು, ನೋಡಿ ಏನಾಗುತ್ತೆ ಅಂತ. ಬನ್ನಿ ನೋಡೋಣ. ಹಾಯ್, ನಮಸ್ತೆ. ಓಕೆ, ತುಂಬ ಏನು ಅಷ್ಟೇನೇನು ಏನಾದ್ರು ಅಷ್ಟೊಂದು ಏನು ಆಳವಾಗಿಲ್ಲ. ಸೊ ಚೆನ್ನಾಗಿದೆ. ಸ್ವಲ್ಪ ಒಂಚೂರು ಆ ಕಡೆ ಹೋದ್ರೆ ತುಂಬ ಗುಂಡಿ ಇದೆ. ಸೊ ನಾವು ತಿರುಗಿ ಬರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಈಜಾಡ್ತೀನಿ. ಯಾಕಂದ್ರೆ ನಂಗೆ ನೀರಂದ್ರೆ ಸ್ವಲ್ಪ ಭಯ. ಸೊ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಅಲ್ವಾ, ಅದಕ್ಕೆ ನನಗೆ ಈಜಕ್ಕೂ ಬರಲ್ಲ. ಇವರು ಗೊತ್ತಲ್ವಾ, ಇವರು ಶ್ರೀಕಿ ಮಾಸು, ಇವರಿದಾರಲ್ಲ ಲೋಕೇಶ್ರು, ನಿಮ್ಮೆಲ್ಲರ ಪ್ರೀತಿಯ. ಇವ್ರ ವೀಡಿಯೋಸ್ನ ಕಳೆದ ಟೈಮ್ ನಾನು ಬಂದಾಗ ಒಂದಷ್ಟು ವೀಡಿಯೋ ಮಾಡಿದ್ದೆ, ಅದನ್ನ ಇದ್ರ ಜೊತೆ ಸೇರಿಸಿ ನಿಮಗೆ ಹಾಕ್ತೀನಿ, ಅದನ್ನ ನೋಡಿ ಎಂಜಾಯ್ ಮಾಡಿ. ಬಾಯ್. ಗುಂಡಿ ಉಂಡು ಮಾರ, ಎಲ್ಲ ತೆಕ್ಕಲ್ ಮಟ್ಟ ಗುಂಡಿ ಉಂಡು. ಹೌದಾ? ನರ ಮನೆ ಮಾರೆ ಸಾವುಗಳೇ ತಾರ್ಪಣೆ.
रात गुंडी दाय पोत साइपर निकल अंतेले ಗೊತ್ತಾಗ್ತಂದಿ ಅದಕ್ಕೆ ಬಂದ್ಬಿಡ ಏಪಲ್ಲ ಮೀನರವನ್ನ ನಿಕ್ಲಂತಿನ ತಂದಾರ್ರೆ ಮನೆ ಸಾವು ದಾಯ ಸಾಯ್ಪಾರ್ ಇಂತ ಬಾಯ್ ಗಾಯ್ಸ್ ಓ ಇನ್ನೊಂದ್ರೆ ಬರ್ತೀನಿ ಬೇಡ 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 ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ ಟೈಟ್ಲ್ ಹಾಕ್ತೀನಿ ನೋಡ್ಕೊಳ್ಳಿ ಮಾಡೋಣ ಬರ್ರಿ ಅಬ್ಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಲೈಟ್. ಅದ್ರ ಜೊತೆ ನೋಡಿ ನಮ್ ಇವ್ರು ಬೀಳಕ್ ರೆಡಿ ಆಗಿದ್ದಾರೆ. ಇವನೊಬ್ಬ ಈಜ್ತಾವನೆ ಬೇಗ. ಓ ಆನೆ ಮರಿ ಬಿದ್ದಂಗಾಯ್ತು ದೇವ್ರೇ. ಎಷ್ಟು ದೊಡ್ಡ ಸರ್ಕಲ್ ಆಯ್ತು ನೀವೇ ನೋಡಿದ್ರಲ್ಲ. ಇವರೊಬ್ರೀಗ ಫೈಟ್ ಮಾಡೋದಕ್ಕೆ ಜಲಕ್ರೀಡೆಯಲ್ಲಿ ತೊಡಗಿದ್ದಾರೆ ನೋಡಿ. ನಮ್ಮ ಇವ್ರು ಕಾಣ್ತಾ ಇಲ್ಲ. ಅಯ್ಯೋ ಅಯ್ಯೋ ಇವ್ರು ಏನ್ ಮಾಡ್ತಾ ಇದ್ದಾರೆ? ಮುಗುಡು ಬರ್ತಾ ಇದೆ. ಬೇಗ 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 ಶುರು ಮಾಡಿ ನಿಮ್ಮ ಕಾಳಗ ಶುರುವಾಗಲಿ. ದೇವ್ರೇ ಏನಾಯ್ತು? ದೌಡೆ ಹೋಯ್ತಾ? ಬೀಜ ಬಾಯಿಗೆ ಬಂದಿದೆ. ಅಯ್ಯೋ ದೇವಾ ಅಯ್ಯೋ ದೇವಾ. ಪಾಡಿ ಕಾಳಗ. ಅಯ್ಯೋಯ್ಯೋ ಅಲ ಬಿಡ್ತೇರು. ಇದೇನಿದು? ಅಯ್ಯೋ 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 ಓಕೆ, ಈಗ ಇಬ್ರು ಕೂಡ ಮುಳುಗ್ತಾರಂತೆ. ಸೊ ಎಷ್ಟೊತ್ತು ಮುಳುಗ್ತಾರೆ ಅನ್ನೋದನ್ನ ನೀವು ಕೌಂಟ್ ಮಾಡಿ. ಓಕೆ, ರೆಡಿ ಅಲ್ವಾ? ರೆಡಿ. 1 2 3 ಸ್ಟಾರ್ಟ್. ಒಬ್ರು ಮೇಲೆ ತೇಲ್ತಾ ಇದ್ದಾರೆ, ಒಬ್ರದ್ದು ಕಾಲ್ ಮೇಲೆ ಬರ್ತಾ ಇದೆ. ಓ ಬನ್ನಿ ಬನ್ನಿ ಮೇಲ್ ಬನ್ನಿ. ಈಗ ಹೋಗ್ತಾ ಇದ್ರು ನೀರ್ ಜೊತೆ. ಓಕೆ ಗಾಯ್ಸ್, ನಾವೀಗ ನೀರಿಗೆ ಇಳ್ದಿದ್ದೀವಿ. ಈ ನೀರಲ್ಲಿ ನೋಡಿ ತುಂಬಾ ಇವ್ರು ಕಾಚದಲ್ಲಿದ್ದಾರೆ. ಹೋಗಿ ಆಚೆ. ಗುಂಡಿ ತುಂಬಾ ಇದೆ. ಇದು ನೋಡಿ ಗೋಪ್ರೋ ಅಲ್ಲ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ನಿಮ್ಗೋಸ್ಕರ. ಅವ ಎದ್ದ, ನಾವು ಮಾತ್ರ ನೀರಲ್ಲಿದ್ದೀವಿ ಈಗ. ಅಯ್ಯೋ ಅವ್ರ ಚಡ್ಡಿ ಕಾಣ್ತಾ ಇದೆ ಅಂತ ಅವರಿಗೆ ನಾಚಿಕೆ ಆಗ್ತಾ ಇದೆ. ಸೊ ಬನ್ನಿ ಒಂದು ಕಾಡ್ಕೊಂಡ ನೋಡಿ. ಅಯ್ಯೋ ದೇವ್ರೇ, ಅದೇನದು ಕೋಮಣ ಕೈಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಅಯ್ಯೋ ದೇವ್ರೇ. ನೋಡಿ ಬ್ಯೂಡಿ ನೋಡಿ, ಬ್ಯೂಡಿ. ಇದು ಬ್ಯೂಡಿ. ಚಾರ್ಜ್ ಖಾಲಿ ಆಗ್ತಿರುವಂಥ ಪರಿಸ್ಥಿತಿ ಇದೆ. ಓಕೆ ಗೈಸ್, ನಾವೀಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸು. ನೀವು ಒಂದ್ಸಲ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಇದು ಕಡಬ ತಾಲೂಕಿನ ಎಡಮಂಗಿಲ ಗ್ರಾಮದ ಗಂಡಿ ತಡ್ಕ ಅನ್ನುವಂಥ ಜಾಗ. ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ನೀವು ಕೂಡ ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇಂಥದ್ದೇ ವಿಡಿಯೋ ಇನ್ನಷ್ಟು ವಿಡಿಯೋಗಳು ನಾನು ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ನನಗೆ ಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು.